ಕಳೆದ ಹಲವು ಸಮಯಗಳಿಂದ ಉಡುಪಿಯ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೀತಾ ಇದ್ದಂತಹ ಹಿಜಾಬ್ ವಿವಾದಕ್ಕೆ ಸಂಬಂಧಪಟ್ಟಂತೆ ಇಂದು ನಡೆದ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನು ಕೈಗೊಳ್ಳಲಾಗಿದ್ದು, ಕಾಲೇಜಿನಲ್ಲಿ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಸಮವಸ್ತ್ರದಲ್ಲೇ ಹಾಜರಾಗಬೇಕು, ಹಿಜಾಬ್ ಧರಿಸಿ ಬರುವವರಿಗೆ ಅವಕಾಶ ಇಲ್ಲ, ಅವರು ಬೇಕಿದ್ದಲ್ಲಿ ಆನ್ಲೈನ್ ಕ್ಲಾಸ್ಗೆ ಹಾಜರಾಗಬಹುದು ಎನ್ನುವಂತಹ ಸ್ಪಷ್ಟ ಸೂಚನೆಯನ್ನು ರವಾನೆ ಮಾಡಲಾಗಿದೆ. ಉಡುಪಿಯ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿನ ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ರಘುಪತಿ ಭಟ್ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿ, ಡಿಡಿಪಿಯು, ಬ್ಯಾರಿ ಸಾಹಿತ್ಯ ಅಕಾಡೆಮಿ ಸದಸ್ಯರು ಭಾಗವಹಿಸಿದ್ರು. ಈ ವೇಳೆ ಸಭೆಯಲ್ಲಿ ಹಿಜಾಬ್ ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ನಡೆಸಿ ಕೊನೆಗೆ ಅಂತಿಮ ತೀರ್ಮಾನಕ್ಕೆ ಬರಲಾಯಿತು. ಬಳಿಕ ಸಭೆಯಲ್ಲಿ ಕೈಗೊಳ್ಳಲಾದ ಪ್ರಮುಖ ತೀರ್ಮಾನಗಳ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ರಘುಪತಿ ಭಟ್, 5 ಹಿಜಾಬ್ ಹೋರಾಟಗಾರ್ತಿಯರ ಪೈಕಿ 4 ಇಂದಿನ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸರ್ಕಾರ ಸಮಿತಿ ತೀರ್ಮಾನ ಮಾಡಿದಂತೆ ವಿದ್ಯಾರ್ಥಿಗಳು ಸಮವಸ್ತ್ರದಲ್ಲೇ ಕಾಲೇಜಿಗೆ ಬರಬೇಕು. ಎಲ್ಲ ವಿಚಾರಗಳನ್ನು ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಲಾಗಿದೆ. ತರಗತಿಯಲ್ಲಿ ಹಿಜಾಬ್ ಧರಿಸಿ ಪಾಠ ಕೇಳುವ ಅವಕಾಶ ಇಲ್ಲ. ಹಿಜಾಬ್ ತೆಗೆದು ಕ್ಲಾಸಿಗೆ ಬರುವುದಾದರೆ ನಾಳೆಯಿಂದ ಬರುವಂತೆ ಮನವಿಯನ್ನ ಮಾಡಲಾಗಿದೆ ಎಂದರು. ಇದೇ ವೇಳೆ ಸಭೆಯಲ್ಲಿ ಭಾಗವಹಿಸಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ರಹೀಂ ಉಚ್ಚಿಲ್, 1.5 ತಿಂಗಳುಗಳಿಂದ ಜಿಲ್ಲೆಯಲ್ಲಿ ಹಿಜಾಬ್ ವಿವಾದ ನಡೆದುಕೊಂಡು ಬಂದಿದೆ. ಹಿಜಾಬ್ ಧರಿಸದೆ ಕಾಲೇಜಿಗೆ ಬರಲು ವಿದ್ಯಾರ್ಥಿಗಳಿಗೆ ನಾಳೆ ಒಂದು ದಿನ ಅವಕಾಶ ಇದೆ. ಕಾಲೇಜಿಗೆ ಬರದೇ ಇದ್ರೆ ಆನ್ಲೈನ್ ಕ್ಲಾಸ್ ಅವಕಾಶವನ್ನ ಮಾಡಿಕೊಡಲಾಗಿದೆ. ಇನ್ನು ವಿದ್ಯಾರ್ಥಿಗಳು ಹೆಸರಿಗಾಗಿ ಹಠವನ್ನ ಮಾಡುವುದು ಸರಿಯಲ್ಲ. ಭಾರತದಲ್ಲಿ ಸರ್ಕಾರದ ಆದೇಶ ಪಾಲಿಸಬೇಕು. ನಾಳೆಯ ಒಳಗೆ ತೀರ್ಮಾನಕ್ಕೆ ಬರುವುದಾಗಿ 3 ವಿದ್ಯಾರ್ಥಿನಿಯರು ಒಪ್ಪಿಕೊಂಡಿದ್ದಾರೆ. ಓರ್ವ ವಿದ್ಯಾರ್ಥಿನಿ ಹಿಜಾಬ್ಗೆ ಪಟ್ಟನ್ನ ಹಿಡಿದಿದ್ದಾಳೆ ಎಂದರು. ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಹಿಜಾಬ್ ಇಶ್ಯೂ ಆದ ಬಗ್ಗೆ ಮೊನ್ನೆ ಒಂದು ಕಾಲೇಜ್ ಅಭಿವೃದ್ಧಿ ಸಮಿತಿ ಮಾಡಿತ್ತು. ಇವತ್ತು ಕಾಲೇಜ್ ಅಭಿವೃದ್ಧಿಯ ಸಮಿತಿ ಮತ್ತು ಪೋಷಕರನ್ನು ಒಳಗೊಂಡಂಥ ಸಮಿತಿ, ಲೆಕ್ಚರ್ಸ್ಗಳ ಸಮಿತಿಯ ಒಂದು ಸಭೆಯನ್ನು ಮಾಡಿದ್ದೇವೆ. ಅದರಲ್ಲಿ ನಮ್ಮ ಹಿಜಾಬ್ ಬೇಕು ಅಂತ ಹೇಳುವಂಥ ವಿದ್ಯಾರ್ಥಿನಿಯರನ್ನು ಕರೆದಿದ್ದೇವೆ. ಆ ವಿದ್ಯಾರ್ಥಿನಿಯ 4 ವಿದ್ಯಾರ್ಥಿನಿಯರು ಅದರಲ್ಲಿ ಭಾಗವಹಿಸಿದ್ದಾರೆ ಮತ್ತು 4 ವಿದ್ಯಾರ್ಥಿನಿಯರ ಪೋಷಕರು ಅವರನ್ನು ಕರೆದಿದ್ದೇವೆ. ಪೋಷಕರು ಭಾಗವಹಿಸಿದ್ದಾರೆ. ನಾವು ವಿವರವಾಗಿ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ. ಇದನ್ನು ಈ ಹಂತದಲ್ಲಿ ನಮಗೆ ಹಿಜಾಬನ್ನು ಅನುಮತಿ ಕೊಡಲಿಕ್ಕೆ ಆಗಲ್ಲ. ಸರ್ಕಾರ ಯಾವ ನಿರ್ಧಾರ ಮಾಡ್ತದ, ಸಮಿತಿ ಯಾವುದು ನಿರ್ಧಾರ ಆಗ್ತದ ಅಷ್ಟರವರೆಗೆ ನೀವು ಕಾಯಬೇಕು. ಅಷ್ಟರವರೆಗೆ ಹಿಂದೆ ಬಂದಿದ್ದಾಗೆ ಕಂಪೌಂಡ್ ವಾಲ್ ಒಳಗೆ ಹಿಜಾಬ್ ಹಾಕ್ಕೊಂಡು ಬಂದು ಕ್ಲಾಸ್ ರೂಮಲ್ಲಿ ಹಿಜಾಬ್ ತೆಗೆದು ನೀವು ಭಾಗವಹಿಸಬೇಕು ಅಂತ ಹೇಳುವಂಥ ವಿನಂತಿಯನ್ನು ನಾವು ಮಾಡಿದ್ದೇವೆ. ನಾವು ನಾಳೆ ಒಳಗೆ ನಿಮಗೆ ನಿರ್ಧಾರವನ್ನು ತಿಳಿಸ್ತೇವೆ ಅಂತ ಹೇಳಿದ್ದೇವೆ. ಅವರಿಗೆ ಒಂದು ಸ್ಪಷ್ಟ ಹೇಳಿದ್ದೇವೆ, ಇಷ್ಟರವರೆಗೆ PU ಕಾಲೇಜಲ್ಲಿ ಯೂನಿಫಾರ್ಮ್ ಕಡ್ಡಾಯ ಅಲ್ಲ ಅಂತಿತ್ತು. ಈಗ ನಮ್ಮ ಒಂದು ಲೆಟರ್ನ ಮೇಲೆಗೆ ಅಲ್ಲಿಂದ ಒಂದು ಆದೇಶ ಬಂದಿದೆ. ಒಂದು ಉನ್ನತ ಮಟ್ಟದ ಸಮಿತಿಯಾಗಿದೆ. ಸಮಿತಿ ಆಗುವವರೆಗೆ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಲ್ಲಿ ಹಿಂದೆ ಇದ್ದ ರೀತಿಯಲ್ಲಿ ಯೂನಿಫಾರ್ಮನ್ನು ಹಿಂದೆ ಇದ್ದ ರೀತಿಯಲ್ಲಿ ಹೋಗಬೇಕು, ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳುವಂಥ ಆದೇಶ ಇದೆ. ಸೊ ಹಾಗಾಗಿ ಈ ಆದೇಶ ಇರುವುದರಿಂದ ಇದು ಕಾನೂನಾತ್ಮಕವಾಗಿಯೂ ನಡೀತಾ ಇದೆ. ಸುಮಾರು 100 ಮುಸ್ಲಿಂ ವಿದ್ಯಾರ್ಥಿಗಳ ಪೈಕಿ ಒಂದು ನಮಗೆ ಮಾತಾಡಲಿಕ್ಕೆ 4 ಮಂದಿ ಹಿಜಾಬ್ನ ವಿಚಾರದಲ್ಲಿ ಬೇಕು ಅನ್ನತಕ್ಕಂಥ ಭಾವನೆ ಹೊಂದಿದವರು. ಉಳಿದ ಒಂದು 12 ಮಂದಿ ಇತರ ಮುಸ್ಲಿಂ ವಿದ್ಯಾರ್ಥಿಗಳಲ್ಲಿ ಕೂಡ ನಾವು ಮಾತಾಡಿದ್ದೇವೆ. ಈಗ ಸತ್ಯಾಸತ್ಯತೆ ಗೊತ್ತಾಗಬೇಕಾದ್ರೆ ಇತರ ವಿದ್ಯಾರ್ಥಿಗಳು ಕೂಡ ಹೇಳಬೇಕು. ಇತರ ಮುಸ್ಲಿಂ ವಿದ್ಯಾರ್ಥಿಗಳು ನಮಗೆ ಯಾವುದೇ ಸಮಸ್ಯೆ ಇಲ್ಲಿ ಆಗ್ತಾ ಇಲ್ಲ ಮತ್ತು ನಮ್ಮನ್ನೆಲ್ಲ ಬಹಳ ಒಳ್ಳೆಯ ರೀತಿಯಲ್ಲಿ ಇವತ್ತು ನೋಡ್ತಾ ಇದ್ದಾರೆ ಮತ್ತು ಈ ಒಂದು 4 ವಿದ್ಯಾರ್ಥಿಗಳಿಂದಾಗಿ ನಮಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಇತರ ಕೆಲವು ವ್ಯಕ್ತಿಗಳು ಕೂಡ ಹೇಳಿದರು. ಸರ್ಕಾರದ ಆದೇಶದ ಪ್ರಕಾರ ಆ ಸುತ್ತೋಲೆಯಲ್ಲಿ ಭಾಳ ಸ್ಪಷ್ಟವಾಗಿ ಅಲ್ಲಿ ಏನು ಹೇಳಿದೆ ಅಂತ ಹೇಳಿದ್ದು, ಈಗ ಯಥಾಸ್ಥಿತಿ ಕಾಪಾಡಿಕೊಂಡು ಬರಲಿಕ್ಕೆ ಮುಂದೆ ಒಂದು ಸಮಿತಿ ರಚನೆ ಆಗ್ತದೆ. ಆ ಸಮಿತಿ ರಚನೆ ಆದ ನಂತರ ವಸ್ತ್ರ ಸಂಹಿತೆಯ ಬಗ್ಗೆ, ನಿಯಮದ ಬಗ್ಗೆ ಆಗುತ್ತೆ. ಅಲ್ಲಿಯವರೆಗೆ ಇದೇ ಆಗಬೇಕು ಅಂತೇಳಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಪೇಸ್ಟರು. ನಾಳೆಯಿಂದ ಹಿಜಾಬ್ ಧರಿಸದೆ ಹೀಗೆ ಹೇಗಿತ್ತು ಅದೇ ರೀತಿ ಬರುವುದಾದರೆ ಪ್ರವೇಶವನ್ನು ಕೊಡ್ತಾ ಇದ್ದೇವೆ ಅಂತೇಳಿ ಹೇಳಿದ್ದಾರೆ. ಹಾಗೆ ಬಂದರೆ ಅವರ ಹಾಜರಾತಿಯನ್ನು ಕೊಡ್ತೇವೆ ಅನ್ನತಕ್ಕಂಥ ಮಾತುಗಳು ಹೇಳಿದರು. ಆಮೇಲೆ ಅವರಿಗೆ ಹಿಂದೆ ಇದ್ದ ಯಾವುದೇ ವಿಚಾರಗಳನ್ನು ಮರೆತು ಬಿಟ್ಟು ಅದು 1.5 ತಿಂಗಳು ಮಾತ್ರ. ಇನ್ನು ಬರದೇ ಇದ್ದರೆ ಅವರಿಗೆ ಆನ್ಲೈನ್ ಕ್ಲಾಸ್ ವ್ಯವಸ್ಥೆಗಳು ಮತ್ತು ಅವರ ಉಳಿದ ವಿಚಾರದಂತೆ ಅವರ ಶೈಕ್ಷಣಿಕತೆ ಮುಂದುವರಿಯಲಿಕ್ಕೆ ಬೇಕಾದ ಅವಕಾಶಗಳನ್ನು ಕೂಡ ಕೊಡ್ತೇನೆ ಅಂತೇಳಿ ಭಾಳ ಸ್ಪಷ್ಟವಾಗಿ ಹೇಳಿದರು.